ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನೀಗ ನನ್ನ ಮಾರ್ನಿಂಗ್ ರುಟೀನನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮ್ಗೆ ಕೂಡ ಇಷ್ಟವಾಗಿರ್ಬೋದು. ಮಾರ್ನಿಂಗ್ ರುಟೀನ್ ಈಗ ಸ್ಟಾರ್ಟ್. ಇನ್ನು ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಇವಾಗ ನಾನೊಂದು ಇಡ್ಲಿ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ. ನೋಡುವ ಮುಂದೆ ಏನಾಗುತ್ತೆ ಅಂತ. ಮುಂದೆ ನಾನು ಇಡ್ಲಿ ಮಾಡಲಿಕ್ಕೆ ಇಲ್ಲಿ ನೀರನ್ನು ಇಟ್ಟಿದ್ದೀನಿ. ಇಡ್ಲಿ ಮಾರ್ನಿಂಗ್ ಎದ್ದು ತುಂಬ ಕೆಲಸ ಇರುತ್ತೆ. ನೀವು ನೋಡ್ಬೋದು ನನ್ನ ಕೆಲಸ ಹೇಗಿರುತ್ತೆ ಅಂತ. ತುಂಬ ಕೆಲಸ ಇರುತ್ತೆ ಮಾರ್ನಿಂಗ್ ಎದ್ದು. ನಾನು ಇಡ್ಲಿ ಮಾಡಿದರೆ ನನಗೆ ಸ್ವಲ್ಪ ಕೆಲಸ ಕಮ್ಮಿ. ಯಾವತ್ತು ಕೂಡ ಇಡ್ಲಿನ ಮಾಡಿದರೆ ನನ್ನ ಕೆಲಸ ಸ್ವಲ್ಪ ಕಡಿಮೆ. ಇಡ್ಲಿ ಮಾಡೋದಿದ್ರೆ ಕೆಲಸ, ಏನಾದರೂ ಬೇರೆ ತಿಂಡಿ ಮಾಡಿದರೆ ತುಂಬ ಕೆಲಸ ಇರುತ್ತೆ. ಇಲ್ಲಿ ನೋಡಿ, ಇಡ್ಲಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲನೂ ತೋರಿಸಲ್ಲ, ಸ್ವಲ್ಪ ಸ್ವಲ್ಪ ತೋರಿಸ್ತೇನೆ. ಯಾಕಂದರೆ ಎಲ್ಲ ತೋರಿಸ್ತಾ ಹೋಗ್ತಾರೆ ನನಗೆ ಟೈಮ್ ಇಲ್ಲ. ಎಲ್ಲ ಉದ್ದ ಲೆಂತ್ ಆಗಿರುತ್ತೆ ವಿಡಿಯೋ. ನೋಡಿ, ಇಡ್ಲಿಗೆ ಹಾಕ್ತಾಯಿದ್ದೀನಿ. ಒಂದು ಸ್ಟ್ಯಾಂಡ್ ತಗೊಂಡಿದ್ದೀನಿ. ತುಂಬ ಒಳ್ಳೆಯದುಂಟು, ತುಂಬ ಖುಷಿ ಆಯಿತು ಸ್ಟ್ಯಾಂಡ್ ನೋಡಿ. ಕಡಿಮೆ ರೇಟಲ್ಲಿ ಒಂದು ತುಂಬ ಒಳ್ಳೆಯ ಒಂದು ವಸ್ತು ಅಂತಲೇ ಅನ್ಕೋಬೋದು ನಾವು. ರೇಟ್ ಕೂಡ ಕಡಿಮೆ. ಹೆಚ್ಚು ರೇಟ್ ಆದರೂ ಖಂಡಿತ ಒಳ್ಳೆಯದಿರೋದಿಲ್ಲ ಅಂತ ಅನ್ಕೋತೀನಿ. ಇದು ಕಡಿಮೆಯಲ್ಲಿ ಸಿಕ್ಕಿದ್ದ ಒಂದು ನನಗೆ ಸ್ಟ್ಯಾಂಡ್ ತುಂಬ ಚೆನ್ನಾಗಿದೆ. ಅಷ್ಟೇ ತುಂಬ ಸ್ಟ್ಯಾಂಡ್ ಚೆನ್ನಾಗಿದೆ. ಇಡ್ಲಿಯನ್ನು ಹಾಕ್ತಿದ್ದೀನಿ. ನಂದು ಇಡ್ಲಿ ಪಾತ್ರೆ ಈ ಥರ ಇರುತ್ತೆ ನೋಡಿ, ಸ್ಟೀಲಿದ್ದು ನಂದು ಇಡ್ಲಿ ಪಾತ್ರೆ. ಯಾಕಂದರೆ ನಮಗೆ ಇಲ್ಲಿ ಬೇರೆ ಥರದ್ದು ಸಿಗೋದಿಲ್ಲ. ಮುಂಬೈಯಲ್ಲಿ ಸಿಗುತ್ತೋ ಏನೋ ಅಂತಲೂ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ, ಪೀರೆ ಗ್ರೇವಿ ಮಾಡಲಿಕ್ಕೆ ಅಂತ ನಾನು ರೆಡಿ ಮಾಡ್ತಾಯಿದ್ದೀನಿ. ಇನ್ನೊಂದು ಪೀರೆ ಗ್ರೇವಿಯನ್ನು ಮಾಡುವಂಥ ತುಂಬ ಕೆಲಸ ಇರುತ್ತೆ ಮಾರ್ನಿಂಗ್ ಎದ್ದು. ಎಲ್ರಿಗೂ ಗೊತ್ತಿರುವ ವಿಷಯನೇ. ತುಂಬ ಕೆಲಸ ಇರುತ್ತೆ. ನಾನು ಅಂದ್ಕೊಳ್ಳೋದು ಒಂದು ಸರ್ತಿ ಇಷ್ಟು ಕೆಲಸವಾ ದೇವ್ರಿ ಅಂತ ಅಂದ್ಕೊಳ್ತೀವಿ. ಇದು ತುಂಬ ಕೆಲಸನೇ ಇರುತ್ತೆ, ಏನು ಮಾಡಲಿಕ್ಕಾಗಲ್ಲ. ನೋಡಿ, ಪಾತ್ರೆ ತೊಳಿಲಿಕ್ಕೆ ಉಂಟು. ಅದು ಆಗಿ ಮೇಲೆ ಪಾತ್ರೆ ತೊಳೆದೆ. ಪಾತ್ರೆ ಅಂದರೆ ನೈಟ್ ಜಾಸ್ತಿ ಇರಲಿಲ್ಲ. ನನಗೆ ಎಂತ ಗೊತ್ತುಂಟ, ಪಾತ್ರೆ ಜಾಸ್ತಿ ಇರುವಾಗ ಎಲ್ಲರಿಗಿಂತ ನನಗೆ ಪಾತ್ರೆ ಜಾಸ್ತಿ. ಪಾತ್ರೆ ಅಂದರೆ ಒಂದು ಇರೋದಿಲ್ಲ, ಒಂದು ಇದ್ದರೆ ಎರಡು, ಇನ್ನೊಂದು ಹಾಗೆ ನನಗೆ ಪಾತ್ರೆ ಜಾಸ್ತಿ. ಈಗ ಎಲ್ಲ ಕಟ್ ಮಾಡಿ ಆಯ್ತು ನೋಡಿ. ಕಟ್ ಮಾಡಿ ಈಗ ನಾನು ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ. ಪಲ್ಯ ಅಂತ ಅಲ್ಲ, ಒಂದು ಗ್ರೇವಿ ಥರ ಮಾಡೋದು ನಾನು. ಯಾಕಂದರೆ ನಾನು ಮಕ್ಕಳು ಇಷ್ಟಪಡುವಾಗ ಮಾಡ್ತೀನಿ. ಹಾಗೆ ಗ್ರೇವಿ ಥರ ಮಾಡಿದೆ. ಸೂಪರಾಗಿತ್ತು. ಎಲ್ಲನೂ ಖಾಲಿಯಾಗಿತ್ತು ಮಾತ್ರ. ಎಲ್ಲರೂ ತಿಂದು ಇದ್ದಾರೆ, ಮಕ್ಕಳು ಕೂಡ ತಿಂದಿದ್ದಾರೆ. ನನ್ನ ಚಿಕ್ಕ ಮಗ ಎದ್ದಿದ್ದಾನೆ. ಅವನು ಕೂಡ ಬಂದಿದ್ದಾನೆ ಎದ್ಕೊಂಡು. ಅವನು ಹಾಗೇನೆ ಬೇಗನೆ ಬರ್ತಾನೆ, ಟಾಯ್ಲೆಟಿಗೆಲ್ಲ ಹೋಗ್ತಾನೆ ಬೇಗ. ಮಾರ್ನಿಂಗ್ ಎದ್ದು ಕೊಟ್ಟರೆ ಟಾಯ್ಲೆಟ್ಗೆ ಹೋಗಲೇಬೇಕು ಅವನಿಗೆ. ಇಲ್ಲ ಅಂದರೆ ಬಿಡೋದಿಲ್ಲ. ಅವನು ತುಂಬ ಆಟ ಮಾಡಿ ಮಾಡ್ತಾನೆ. ಮಾರ್ನಿಂಗ್ ಎದ್ದು ಕೊಟ್ಟರೆ ಟಾಯ್ಲೆಟ್ಗೆ ಹೋಗಲಿಲ್ಲ. ಹಾಗೆ ನನ್ನ ಮಗ ಕೂಡ ಇಟ್ಟಿದ್ದಾನೆ. ನೋಡಿ, ಎಣ್ಣೆ ಹಾಕಿ ಈಗ ಒಗ್ಗರಣೆ ಕೊಡ್ತಿದ್ದೀನಿ. ಒಗ್ಗರಣೆಗೆ ಏನೆಲ್ಲ ಹಾಕ್ತಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಕೆಲವೊಂದು ಸರ್ತಿ ಮಾತು ಬರುತ್ತೆ. ಯಾಕಾಗಿ ಕೆಲವೊಂದು ಬ್ಯಾಡ್ ಕಮೆಂಟಿನವರು ನಮಗೆ ಎಷ್ಟು ಉಪದ್ರ ಕೊಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆ, ಅಲ್ಲ ಅವರ ಮನೆಯಲ್ಲಿ ಮಕ್ಕಳಿಲ್ವಾ? ನಾನು ಅಂದ್ಕೊಳ್ಳೋದು, ಅವ್ರ ಮನೆಯಲ್ಲಿ ಯಾರಾದರೂ ಹೆಣ್ಮಕ್ಳಿಲ್ವಾ? ಅವ್ರ ಮನೆಯಲ್ಲಿ ಯಾಕೆ ಹೆಣ್ಮಕ್ಳು ಇಲ್ಲದೆ ಹೋಗ್ತಾರಾ? ಅಲ್ಲ, ನಾನು ಅನ್ನೋದು ನನಗೆ ಒಂದು ವಿಚಿತ್ರನೇ ಆಗಿರುತ್ತೆ ಅದೊಂದು ಕೇಳುವಾಗ. ಯಾಕಂದರೆ ಎಲ್ಲರ ಮನೆಯಲ್ಲಿ ಒಂದು ಹೆಣ್ಣು ಅಂತ ಇಲ್ಲದೆ ಇರೋದೇ ಇಲ್ಲ ಅಲ್ಲ. ನಾನು ದುಡ್ಡು ಮಾಡೋದಂತೆ, ನಾನು
ನಾನು ಏನು ದುಡ್ಡು ಮಾಡಿದೆ ಅಲ್ವಾ? ಹಾಂ, ಏನು ದುಡ್ಡು ಮಾಡಿದೆ? ಯಾಕೆ ನಮ್ಮ ಇದು ಮಾಡಿದೆ? ನಾವು ಎಂಥ ಮೊನ್ನೆ ಒಂದು ಮೇಕಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇವತ್ತು ಬಂದು ದುಡ್ಡಿನ ಬಗ್ಗೆ ಮಾತಾಡ್ತಾರೆ. ದುಡ್ಡು ಮಾಡೋದು ಇವಳು ಅಂತ. ಅಯ್ಯೋ ದೇವ್ರೆ, ಎಂಥ ದುಡ್ಡು ಮಾಡಿದೆ ನಾನು? ಯಾರ ಹತ್ರ ನಾನು ದುಡ್ಡು ಎದ್ದುಕೊಂಡು ಹೋಗಿದ್ದೆ ನಾನು? ಏನು ಜನಗಳು ಇರ್ತಾರೋ, ಯಾಕೆ ಇದೆ ನೋವು ಕೊಡ್ತಾರೋ ಅಂತ ನನಗಂತೂ ಗೊತ್ತಿಲ್ಲ. ಆದರೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೋವು ಕೊಡಬೇಡಿ. ಕಟ್ಟಿಟ್ಟ ಬುತ್ತಿ ಯಾವತ್ತೂ ನಿಮಗೆ ಅದು ಕಟ್ಟಿಟ್ಟ ಬುತ್ತಿ. ಅಲ್ಲಿ ಎಲ್ಲರೂ ಶಾಪ ಹಾಕಿದರೆ ಖಂಡಿತ ನಿಮಗೆ ಕಟ್ಟಿಟ್ಟ ಬುತ್ತಿ. ಅದನ್ನು ನೆನ್ಪಿಟ್ಕೊಳ್ಳಿ. ಶಾಪ ತಗೊಳ್ಳಲ್ಲ, ನಿಮ್ಮಂಥವ್ರಿಗೆ ತಗೊಳ್ಳಲ್ಲ ಅಂತ ಅನ್ಕೋಬೋದು ನೀವು. ಅದು ಖಂಡಿತವಾಗಲೂ ಶಾಪ ತಂದೆ ತಗೊಳ್ತೀವಿ. ಯಾಕಂದರೆ ಇನ್ನೊಬ್ಬರಿಗೆ ಕೊಟ್ಟು ನಾನು ಖುಷಿಯಾಗಿರ್ತೀನಿ ಅಂದರೆ ಯಾವತ್ತೂ ಖುಷಿಯಾಗಿರಲ್ಲ, ಇರಲಿಕ್ಕೆ ಸಾಧ್ಯವೂ ಇಲ್ಲ. ಇರ್ತೀನಿ ಅಂದ್ರೂ ನಿಮ್ಮದು ಮೂರ್ಖತನ ಖಂಡಿತವಾಗಲೂ ಇಲ್ಲ. ನೀವು ಎಷ್ಟು ಯಾವ ಥರದ್ದು ಕ್ಷಣಗಳೇ ಆಗಿರಲಿ, ಅದು ನೀವು ಇರ್ತೀರಂದರೆ ಅದು ಮೂರ್ಖತನ. ನಾವು ಯಾರಿಗೆ ಏನು ಮಾಡಿದ್ದೀನಿ? ನನಗೊಂದು ನನ್ನಷ್ಟು ನಾನು ಲವ್ ಮಾಡ್ತಿದ್ದೀನಿ. ಅದಕ್ಕೆ ಯಾಕೆ ಅಡ್ಡಗಾಲ ಹಾಕ್ತೀರಾ? ನಿಮಗೆ ಬರಲಿಕ್ಕಿದ್ರೆ ಬನ್ನಿ, ಇಲ್ಲಾದರೆ ಬೇಡ ಬಿಡಿ. ಅದರಲ್ಲಿ ಏನಿದೆ? ಇನ್ನೊಬ್ಬರಿಗೆ ಟೆನ್ಷನ್ ಕೊಡೋದು, ಇನ್ನೊಬ್ಬರಿಗೆ ಬೇಜಾರು ಮಾಡೋದಂದರೆ ನನಗೆ ಅಷ್ಟು ಇಷ್ಟವ ನನಗೆ. ನೋಡಿ, ನಾನು ಬೀರೆ ಮಾಡ್ತಾಯಿದ್ದೀನಿ. ಅವನು ಒಬ್ಬನೇ ಒಂದೊಂದು 10-5 ಬರ್ತಾನೆ. ಚೌಕಿದಾರ ನಿನಗೆ ಖಂಡಿತ ಉಳಿಗಾಲಲ್ಲ ಮಾಯ. ನೀನು ಖಂಡಿತ ನೀನು ತಿಂತೀಯ ನೋಡು. ನೀನು ನನಗೆ ಎಂಥ ಎಲ್ಲಿ ನಿಲ್ಲಿಕ್ಕೆ ಅಂದ್ಯಾ? ರೆಡ್ ಲೈಟಲ್ಲಿ ನಿಲ್ಲು ಹಾಗೆ ಹೀಗೆ ಅಂದಿಯಲ್ವಾ? ನಿನ್ನ ತಾಯಿಯನ್ನು ಕಳಿಸು. ನೀನು ವೀಡಿಯೋ ನೋಡ್ತೀಯ ಅಂತ ಗೊತ್ತುಂಟು ನನಗೆ. ನೀನು ನನ್ನ ವೀಡಿಯೋಗೆ ಬ್ಯಾಡ್ ಕಮೆಂಟ್ ಹಾಕ್ತೀಯಲ್ವಾ? ಹಾಗೇ ಗೊತ್ತುಂಟು ನನಗೆ ನೀನು ವೀಡಿಯೋ ನೋಡ್ತೀಯ ಅಂತ. ಬ್ಯಾಡ್ ಕಮೆಂಟ್ ಹಾಕ್ತೀಯ ನೀನು ಚೌಕಿದಾರ ನನ್ನ ವೀಡಿಯೋಕ್ಕೂ ಕೂಡ. ಅದಕ್ಕೆ ನಾನು ಅನ್ನೋದು, ನೀನು ರೆಡ್ ಲೈಟಲ್ಲಿ ನಿಲ್ಲು ಅಂದಿಯಲ್ವಾ? ನಿನ್ನ ತಾಯಿ ಅಂತ ಕರ್ಕೊಂಡು ಹೋಗಿ ರೆಡ್ ಲೈಟಲ್ಲಿ ನಿಲ್ಲು. ನಿನಗೆ ದುಡ್ಡಾದರೆ ಆಗುತ್ತೆ, ಗೊತ್ತಾಯ್ತಾ? ನಿನ್ನ ತಾಯಿಯನ್ನು ಕರ್ಕೊಂಡು ಹೋಗಿ ರೆಡ್ ಲೈಟಲ್ಲಿ ನಿಲ್ಲು, ನಿಮಗೆ ದುಡ್ಡಾಗುತ್ತೆ. ನಿಮಗೆ ಮುಂದೊಂದು ವೀಡಿಯೋದಲ್ಲಿ ನಾನು ಬೈತಿದ್ದೀನಿ, ಗೊತ್ತಾಯ್ತಾ? ನನಗೆ ಆಗಲ್ಲ, ನಿಮಗೆ ಕಷ್ಟ. ಸದ್ಯಕ್ಕೂ ನಾನು ನನಗೆ ನಿನ್ನ ಲೈಫಲ್ಲಿ ಏನಾದರೂ ಒಂದು ಮಾಡ್ತೀನಿ ನಾನು. ಅದು ಖಂಡಿತ ನೋಡು. ನನ್ನ ತಂಟೆಗೆ ಬರಬೇಡ ಅಷ್ಟೇ. ಈಗ ನಾನು ಬಿಸಿ ನೀರು ಕುಡಿತಿದ್ದೇನೆ. ಪಲ್ಯ ಹಾಕಿಟ್ಟು ಬಿಸಿ ನೀರು ಕುಡಿತಿದ್ದೀನಿ. ಬಿಸಿ ನೀರೊಂದು ಮಾರ್ನಿಂಗ್ ಒಂದು ಕುಡಿತೀನಿ. ನಾನು ತಪ್ಪು ಮಾಡ್ತೀನಿ, ಯಾಕಂದರೆ ನೀವು ಅನ್ಕೋಬೋದು ಬಿಸಿ ನೀರು ಕೂತ್ಕೊಂಡು ಕುಡಿಬೇಕು. ಹೌದು, ನಿಜವಾಗ್ಲೂ ನಾನು ಅಂತೀನಿ, ಬಿಸಿ ನೀರು ಉಂಟಲ್ವಾ, ಅದು ಕೂತ್ಕೊಂಡೇ ಕುಡಿಬೇಕು. ಯಾಕೆ ಗೊತ್ತಾ? ಕೂತ್ಕೊಂಡು ಕುಡಿಬೇಕು. ಯಾಕೆ ಗೊತ್ತಾ? ಬಿಸಿ ನೀರು ಕೂತ್ಕೊಂಡು ಕುಡಿದ್ರೆ ದೇಹಕ್ಕೆ ಒಳ್ಳೆಯದು. ಬಿಸಿ ನೀರನ್ನು ನಾವು ಕೂತ್ಕೊಂಡು ಕುಡಿದ್ರೆ ದೇಹಕ್ಕೆ, ನಮ್ಮ ಇದಕ್ಕೆಲ್ಲ ಒಳ್ಳೆಯದು. ಬಿಸಿ ನೀರಾಗಲಿ ತಣ್ಣೀರೇ ಆಗಲಿ ಯಾವತ್ತಿಗೂ ನಾವು ಕೂತ್ಕೊಂಡೇ ಕುಡಿಬೇಕು. ಯಾಕಂದರೆ ನಾವು ನಿಂತ್ಕೊಂಡು ಕುಡಿಬಾರ್ದು ನೀರು ಅನ್ನೋದು ನನಗೆ ಗೊತ್ತು. ಆದರೂ ನನಗೆ ಟೈಮ್ ಇಲ್ಲದ ಕಾರಣ ನಿಂತ್ಕೊಂಡು ಕುಡಿತಿದ್ದೀನಿ. ಇನ್ನೊಂದು ಕೂತ್ಕೊಂಡು ಕುಡಿತೀನಿ. ಯಾರು ತಪ್ಪು ತಿಳಿಯಬೇಡಿ. ನಿಜವಾಗ್ಲೂ ನೀರು ಕೂತ್ಕೊಂಡು ಕುಡಿಬೇಕು. ಕೂತ್ಕೊಂಡು ಮೆಲ್ಲಾನೆ ಕುಡಿತಾ ಇರಬೇಕು. ಅದು ನಮಗೆ ದೇಹಕ್ಕೆ ಒಳ್ಳೆಯದು, ನಮಗೂ ಒಳ್ಳೆಯದು ಅಂತ ನಾನು ಬಯಸ್ತೀನಿ. ನೀವು ನನ್ನ ಥರ ಮಾಡಬೇಡಿ. ನಿಂತ್ಕೊಂಡು ಕುಡಿಯೋದು, ಕೂತ್ಕೊಂಡು ಕುಡಿದಷ್ಟು ನಮಗೆ ಒಳ್ಳೆಯದು. ಹಾಗೆ ನಾನೀಗ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದೀನಿ. ಕ್ಲೀನಿಂಗ್ ಈ ಕಡೆ ಇಡ್ಲಿ ಬೇಯ್ತಿದೆ, ಆ ಕಡೆ ಪಲ್ಯ ಬೇಯ್ತಿದೆ. ಎಲ್ಲನೂ ಒಂದೊಂದು ಕೆಲಸ ಮಾಡ್ತಾನೆ ನಾನು ಹೋಗೋದು. ವಾಯ್ಸ್ ಓವರ್ ಯಾಕೆ ಕೊಟ್ಟಿದೆ ಅಂದರೆ, ನನ್ನ ಮಗ ಬೇಗ ಇದ್ದಾಗ ನಾನು ವಾಯ್ಸ್ ಓವರ್ ಕೊಡಲೇಬೇಕಾಯಿತು. ವಾಯ್ಸ್ ಓವರ್ ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ವಾಯ್ಸ್ ಓವರ್ ಕೊಡಲೇಬೇಕಾಯಿತು. ಮಗ ಬೇಗ ಎದ್ದಿದ್ದಾನೆ, ಏನಂತ ಗೊತ್ತಿಲ್ಲ. ಮಗ ತುಂಬ ಬೇಗ ಎದ್ದಿದ್ದಾನೆ. ಅವ್ನು ಬೇಗ ಇದ್ದರೆ ನನಗೆ ಆಗೋದಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಮಾತಾಡ್ತಿದ್ದೀನಿ. ಕೆಲವರು ಇರ್ತಾರೆ, ಏನು ಮಾಡಲಿಕ್ಕಾಗಲ್ಲ. ಆದರೂ ಒಂದು ಮನುಷ್ಯತ್ವ ಅನ್ನೋದೊಂದು ಬೇಕಲ್ವಾ? ಎಲ್ಲರಿಗೂ ಮನುಷ್ಯತ್ವ ಮುಖ್ಯ ಅಲ್ವಾ? ಅದು ಇಲ್ಲದಿದ್ದರೆ ವೇಸ್ಟ್ ಅಂದ್ಕೊಂಡು ನಾವೇನಾದರೂ ತಪ್ಪು ಮಾಡಿದ್ದೀವ, ಅಲ್ಲ ನಾವೇನಾದರೂ ಮಾಡಿದ್ದೀವ ಅವನಿಗೆ ಯಾರಿಗಾದರೂ
ಯಾರಿಗೂ ನಾನೆಲ್ಲ ಹಿಂಗೆ ಒತ್ತಾಯ ಮಾಡೋದಿಲ್ಲ. ನಾನು ಬನ್ನಿ, ನಿಮ್ಮ ಇಷ್ಟ ಬನ್ನಿ ಅಲ್ಲ, ಒತ್ತಾಯಪೂರ್ವಕವಾಗಿ ನಾನು ಕರೆಯುವುದಿಲ್ಲ ಯಾರನ್ನು ಲೈವಲ್ಲಿ. ಒತ್ತಾಯಪೂರ್ವಕವಾಗಿ ಸಪೋರ್ಟು ನನಗೆ ಬೇಕಾಗಿಲ್ಲ. ಯಾಕಂದರೆ ನಾನು ಯಾವತ್ತಿಗೂ ಯಾರನ್ನು ಕೂಡ ನನ್ನ ಲೈವಲ್ಲಿ ಬನ್ನಿ ಅಂತ ನಾನು ಯಾವತ್ತೂ ಕರೆದೇ ಇಲ್ಲ, ಗೊತ್ತಾಯ್ತಾ. ಕೆಲವೊಂದು ವಿಷಯ ಮಾತಾಡುವಾಗ ತುಂಬ ಒಂದೊಂದು ಸರ್ತಿ ಅನಿಸುತ್ತೆ, ನಾನು ಯಾಕೆ ಈ ರೀತಿ ನನಗೆ ಏನಾದರೂ ನೋಡಿ. ಇಲ್ಲಿ ಇಡ್ಲಿ ತೆಗೆದು ಇಡ್ಲಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ತುಂಬಾ ಚೆನ್ನಾಗಿ ಬಂದಿತ್ತು ಇಡ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಇಡ್ಲಿ ತೆಗೆದೆ ನೋಡಿ. ಇಡ್ಲಿಯನ್ನು ತೆಗೆಯುವ ಈಗ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆಲ್ಲ ಬೇಕಾಗುತ್ತಲ್ಲ ಅಂತ ಇಡ್ಲಿ ತೆಗೆದು ಈಗ ನನ್ನ ಮಗ ಅಂದ ಬನ್ನಿ ಅಂದ. ಮಗ ಟಾಯ್ಲೆಟ್ಗೆ ಹೋಗಿದ್ದ, ಅವನನ್ನು ಗಡಿ ನೋಡ್ಕೊಂಡು ಬರಬೇಕು. ಅದೊಂದು ಹೌದಾ, ಆಯ್ತಮ್ಮ ಅಂತ ಅಂತಾನೆ. ನಾವು ಇಡ್ಲಿ ಅನ್ಕೋಬೋದು. ಹೌದು, ನಮ್ಮ ಮನೆಯಲ್ಲಿ ಜಾಸ್ತಿ ಇಡ್ಲಿ ಮಾಡ್ತೀವಿ. ಯಾಕಂದರೆ ನನ್ನ ಮಗನಿಗೆ ಇಷ್ಟ, ನನ್ನ ಮಕ್ಕಳಿಗೆ ಇಷ್ಟ, ಎಲ್ಲರಿಗೂ ಇಷ್ಟ ಇರೋ ಕಾರಣ ನಾವು ಜಾಸ್ತಿ ಇಡ್ಲಿಯನ್ನೇ ಮಾಡೋದು. ನೋಡಿ, ಇಲ್ಲಿ ಪಲ್ಯ ಅದು ಗ್ರೇವಿ ಕೂಡ ರೆಡಿ ಆಗ್ತಿದೆ. ಎಲ್ಲರಿಗೊಂದು ಸಾರಿ ಕಲಿತದೆ. ನನಗೆ ಲೈವ್ ಬರಲಿಕ್ಕೆ ಆಗ್ತಿಲ್ಲ ಯಾರಿಗೂ. ಮಕ್ಕಳಿಗೆ ಎಕ್ಸಾಮ್ ಇದೆ. ನೀವು ಅನ್ಕೋಬೋದು ಸಣ್ಣ ಮಕ್ಕಳು ಅಂತ. ಹೌದು, ಸಣ್ಣ ಮಕ್ಕಳಿಗೂ ಅಷ್ಟು ಹಾರ್ಡಿದೆ. ಯಾಕಂದರೆ ಮಕ್ಕಳಿಗೆ ತುಂಬ ಹಾರ್ಡಿದೆ ಎಕ್ಸಾಮು, ತುಂಬ ಹಾರ್ಡ್ ಎಕ್ಸಾಮು. ನಾನಿಲ್ಲಿ ನೋಡಿ ಪಲ್ಯಕ್ಕೆ ಇಟ್ಟು ನನ್ನ ಮಗ ಕರೆಯೋದು, ಬಾಮ್ಮ ಅಂತ ನೋಡಿ. ಕರಿತಿದ್ದಾನೆ ಮಗ. ಕರಿತಿದ್ದಾನೆ, ಏನಮ್ಮ ಬಾ ಅಮ್ಮ ಅಂತ ಕರಿತಿದ್ದಾನೆ. ಪಲ್ಯ ಹೀರೆಕಾಯ್ದು ತುಂಬ ಒಳ್ಳೆಯದು. ರೆಸಿಪಿ ತೋರಿಸಿಲ್ಲ ನಾನು, ಏನು ಅನ್ಕೋಬೇಡಿ. ಇದು ಇಡ್ಲಿಯನ್ನು ನೋಡಿ ಮಕ್ಕಳಿಗೆ ಪ್ಲೇಟಲ್ಲಿ ಹಾಕಿ ಕೊಡ್ತಿದ್ದೀನಿ. ಇಡ್ಲಿ ಮಕ್ಕಳು ಸ್ಕೂಲಿಗೆ ಹೋಗಬೇಕು ಅಂತ ಅದಕ್ಕೆ ಇಡ್ಲಿ ಪ್ಲೇಟಲ್ಲಿ ಹಾಕಿ ಕೊಡ್ತಿದ್ದೀನಿ. ಇಬ್ಬರಿಗೆ ಎರಡು ಇಡ್ಲಿ ಕೊಡ್ತೀನಿ, ಮತ್ತು ಕಷಾಯ ಎಲ್ಲ ಕೊಡ್ತೀನಲ್ವ, ಅದೇ ಇಡ್ಲಿ ಕಮ್ಮಿ ಕೊಡ್ತೀನಿ. ಕಷಾಯ ಕೊಡುವಾಗ ಕಷಾಯ ಕೊಡ್ತೀನಿ ಅವರಿಗೆ ನಾನು. ಡೈಲಿ ಒಂದೊಂದು ಗ್ಲಾಸ್ ಕಷಾಯ ಕೊಟ್ಟು ಕಲಿಸಿದ್ದು ನಾನು. ಅದು ಇಡ್ಲಿ ಕಡಿಮೆ ಕೊಡ್ತೀನಿ. ಒಬ್ಬನಿಗೆ ಇಬ್ಬರಿಗೂ ಇದು ಕೊಡ್ತೀನಿ ನಾನು, ಇದು ಹಾಲಲ್ಲಿ ಹಾಕಿ ಕೊಟ್ಟದ್ದು. ಯಾಕಂದರೆ ಅವ್ರು ಇಷ್ಟಪಡೋದು ಅದೇ, ಅಲ್ಲೆಲ್ಲ ಇಷ್ಟಪಡೋದಿಲ್ಲ. ದೊಡ್ಡವನು ಚಿಕನ್ ಎಲ್ಲ ಇದ್ದರೆ ತಿಂತಾನೆ. ಚಿಕ್ಕವನು ಅವನಿಗೆ ಮಾರ್ನಿಂಗ್ ಎದ್ದು ಗ್ಲಾಸ್ ತಟ್ಟೆಯಲ್ಲಿ ಹಾಲೇ ಕೊಡಬೇಕು, ಅದಕ್ಕೆ ಮುಗಿಸಿ ತಿಂತಾನೆ. ನನಗೆ ಅದೇ ಒಂದು ರೂಢಿಯಾಗಿಬಿಟ್ಟಿದೆ. ಕೊಡ್ತೀನಿ ಸಾಂಬಾರು ಕೂಡ. ನಾನು ಬೇಡಮ್ಮ ಅಂತಾನೆ. ಚಟ್ನಿ ಎಲ್ಲ ಮಾಡಿದ್ದೇನೆ ಕೊಡ್ತೀನಿ ನಾನು, ಬೇಡ ಅಂತಾನೆ. ಮಕ್ಕಳಿಗೆ ಕೊಟ್ಟಾಗ ಇಲ್ಲಿ ಪಲ್ಯನೂ ರೆಡಿ ಆಯಿತು. ಬಂದ್ ಮಾಡಿದೆ ನೋಡಿ, ಅದನ್ನು ತೆಗೆದಿಟ್ಟೆ. ಇನ್ನೊಂದು ಕಷಾಯ ಇರಬೇಕು, ಕಷಾಯ ಮಕ್ಕಳಿಗೆ ಅಂತ. ಕಷಾಯಕ್ಕೆ ಏನು ನೋಡಿ, ಕಷಾಯ ಇಟ್ಟೆ ಮಕ್ಕಳಿಗೆ ನೋಡಿ. ಕಷಾಯಕ್ಕೆ ನಾನು ಹುಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿ ಒಂದು ಹುಡಿ ಮಾಡಿರೋದು ನಾನು. ಅದು ಹುಡಿ ಅದು ಮಾಡಿ ಇಡ್ತೀನಿ ನಾನು. ಜೀರಿಗೆ ಮತ್ತು ಕೊತ್ತಂಬರಿದು ಹುಡಿ. ಅದು ಕಷಾಯ ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೆ ಮಕ್ಕಳಿಗೆ ದಿನ ಕೊಡ್ತೀನಿ ಕಷಾಯ. ನಾವು ಟೀ ಕಾಫಿ ಎಲ್ಲ ಏನು ಕುಡಿಯಲ್ಲ ನಾವು ಮನೆಯಲ್ಲಿ. ನಾವು ಡೈಲಿ ಕುಡಿಯೋದು ಕಷಾಯ.
ಮಕ್ಕಳಿಗೂ ಜೀರ್ಣಕ್ಕೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನನ್ನ ಅನಿಸಿಕೆ ಪ್ರಕಾರ ಅದು ಎಲ್ಲದಕ್ಕೂ ಒಳ್ಳೆಯದು ಅನ್ನೋ ಕಾರಣ ಇಲ್ಲಿ ಮಕ್ಕಳ ಟಿಫಿನ್ ರೆಡಿ ಮಾಡ್ತಾಯಿದ್ದೀನಿ. ಕೆಲಸ ಒಂದ ಎರಡ ಹೆಚ್ಚು ಎಷ್ಟು ಕೆಲಸ ಮಾಡಿದರೂ ಮುಗಿಯಲ್ಲ ಅನ್ನೋದು ಇದಕ್ಕೆ ಅಲ್ವಾ. ಹೆಣ್ಮಕ್ಳಿಗೆ ಕೆಲಸನೇ ಜಾಸ್ತಿ, ಎಷ್ಟು ಮಾಡಿದರೂ ಮುಗಿಯಲ್ಲ, ಎಷ್ಟು ಮಾಡಿದರೂ ಮುಗಿಯಲ್ಲ. ಅದಕ್ಕೆ ನಾನು ಮಾರ್ನಿಂಗ್ ಲೈವ್ ಸ್ಟ್ರೀಮ್ ಮಾಡ್ತಾನೆ ಇಲ್ಲ ನನಗೆ. ಅಂದರೆ ತುಂಬಾ ಬ್ಯುಸಿ ಆಗಿರ್ತೀನಿ, ತುಂಬ ಬ್ಯುಸಿ. ನನಗೆ ಗೊತ್ತು ನನ್ನ ಬಗ್ಗೆ, ನನಗೂ ಕೂಡ ಹೆಲ್ತ್ ಬೇಕಲ್ವ, ಅದಕ್ಕೆ ಮಾರ್ನಿಂಗ್ ಲೈವ್ ಎಲ್ಲ ಮಾಡಲ್ಲ ನಾನು. ಮಾರ್ನಿಂಗ್ ಲೈವ್ ಬೇಡ, ಇಲ್ಲಾಂದರೆ ನೈಟ್ ಲೈವ್ ಬೇಡ ಅಂತ ಅಂದ್ಕೊಂಡಿದ್ದೆ. ನೈಟ್ ಲೈವ್ ಆದರೆ ಸ್ವಲ್ಪ ಜನ ಅಂತ ಬರ್ತಾರೆ, ಆದರೆ ಮಾರ್ನಿಂಗ್ ಲೈವ್ ಆದರೆ ಜನ ಬಂದಿಲ್ಲ. ಅದಕ್ಕೆ ಮಾರ್ನಿಂಗ್ ಲೈವ್ ಅಂತ ಬೇಡ ಅಂತ ಅಂದ್ಕೊಂಡೆ. ನೈಟ್ ಲೈವಲ್ಲಿ ಜನ ಸ್ವಲ್ಪ ಜಾಸ್ತಿ ಬರ್ತಾರೆ ಅಂತ ಅನ್ನೋ ಕಾರಣಕ್ಕಾಗಿ ನೈಟ್ ಲೈವ್ ಮಾಡೋದು ನಾನು. ಇಲ್ಲಿ ಟಿಫಿನ್ಗೆ ಒಬ್ಬರಿಗೆ ಇಡ್ಲಿ ಹಾಕಿದ್ದೀನಿ, ಇನ್ನೊಬ್ಬರಿಗೆ ಬನಾನ ಹಾಕಿದ್ದೀನಿ. ಯಾಕಂದರೆ ಅವರಿಗೆ ಹೆವಿ ಆಗುತ್ತೆ, ಬೇಗ ಹೊರಡಿಸ್ತಾರಲ್ವ, ಹಾಗೆ ಬಿಡ್ತಾರೆ ಚಿಕ್ಕವನಿಗೆ. ಅದಕ್ಕೆ ಹೆವಿ ಫುಡ್ ಬೇಡ ಅವನಿಗೆ ಅಂತ ನಾನು ಒಬ್ಬರಿಗೆ ಬನಾನ, ಇನ್ನೊಬ್ಬರಿಗೆ 3 ಗಂಟೆಗೆ ಬಿಡೋದಂತ ಅವನಿಗೆ ಇದು ಹಾಕಿದೆ. ಇಬ್ಬರಿಗೂ ಕೂಡ ಒಟ್ಟಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡಿದೆ. ಟಿಫಿನ್ ಬಾಕ್ಸ್ ಇಬ್ಬರಿಗೂ ರೆಡಿ ಮಾಡಿದ್ಮೇಲೆ ಅವರಿಗೆ ನೀವು ಅನ್ಕೋಬೋದು ಟಿಫಿನ್ ಬಾಕ್ಸ್ಗೆ ಇಲ್ಲಿ ತಿಂದದ್ದು ಇಡ್ಲಿ ತಿಂದದ್ದು. ಅವನಿಗೆ ಇಡ್ಲಿ ಹಾಕಿದರೆ ಚೆನ್ನಾಗಿ ತಿಂದುಕೊಂಡು ಬರ್ತಾನೆ. ಚಿಕನ್ ಸಾರು ಹಾಕಬೇಕು, ಇಡ್ಲಿ ಹಾಕಿ ತುಂಬ ಚೆನ್ನಾಗಿ ತಿಂದ್ಕೊಂಡು ಬರ್ತಾನೆ. ಬೇಕಾದರೆ ನಾನು ಇದೇ ಸಾಂಬಾರು ಹಾಕಿದ್ದೇನೆ. ಚಿಕನ್ ಸಾರು ಇರಲಿಲ್ಲ, ಅದಕ್ಕೆ ಇದು ಸಾಂಬಾರು ಹಾಕಿ ಕೊಟ್ಟಿದ್ದೇನೆ. ತಗೊಂಡಿದ್ದ ಸಾಂಬಾರು ಹಾಕಿ ಕೊಟ್ಟಿದ್ದೆ, ತಗೊಂಡೋದ, ತಿಂದುಕೊಂಡು ಬಂದಿದ್ದಾನೆ ಎಲ್ಲನೂ. 2 ಇಡ್ಲಿ ಕೂಡ ಹಾಕಿದ್ದು ಚೆನ್ನಾಗಿ ತಿಂದ್ಕೊಂಡು ಬಂದಿದ್ದಾನೆ. ಆದರೆ ಬೇರೆ ತಿಂಡಿ ಹಾಕಿದರೆ, ಚಪಾತಿ ಎಲ್ಲ ಹಾಕಿದರೆ ಎಷ್ಟು ಚೆನ್ನಾಗಿ ತಿಂದ್ಕೊಂಡು ಬರಲ್ಲ ಅವನು. ಅವನಿಗೆ ಆಗಿತ್ತು, ಅದಕ್ಕೆ ನಾನು ಅವನಿಗೋಸ್ಕರ ಇಡ್ಲಿ ಮಾಡೋದು. ಆದರೆ ಚಿಕ್ಕವನಿಗೆ ಆಗಲ್ಲ ಇಡ್ಲಿ ಮಾಡಿದ್ದು. ನೀರೆಲ್ಲ ತುಂಬಿಸಿ ಮತ್ತು ಓದುವಾಗ ಸ್ವಲ್ಪ ಓದಿಸಿ ಕಳಿಸ್ಕೊಡ್ತೀನಿ. ಅವನಿಗೆ ಮಾರ್ನಿಂಗ್ ಓದಿಸಿದರೆ ತಲೆಗೆ ಎಲ್ಲ ಹೋಗುತ್ತೆ. ಮಕ್ಕಳಿಗೆ ಎಲ್ಲರಿಗೂ ಅಷ್ಟೇ ಅಲ್ವಾ, ಮಾರ್ನಿಂಗ್ ಓದಿಸಿದರೆ ತಲೆಗೆ ಹೋಗೋದಲ್ವ. ಅದಕ್ಕೆ ಮಾರ್ನಿಂಗ್ ಸ್ವಲ್ಪ ಜಾಸ್ತಿ ಓದಿಸ್ತೀನಿ. ಜಾಸ್ತಿ ಅಂತಲೇ ಇಲ್ಲ, ನೀವು ಅನ್ಬೋದು ಅಯ್ಯೋ ಇವಳೊಂದು ಮಗಳು PUC ಇದ್ದಾಳೆ ಅಂತ. ನಿಜವಾಗ್ಲೂ PUC ಮಕ್ಕಳಾದರೂ ಪರವಾಗಿಲ್ಲ, ಈ ಚಿಕ್ಕ ಮಕ್ಕಳಿಗೆ ಓದಿಸಿದಂದರೆ ತುಂಬಾ ಕಷ್ಟ. ಗೊತ್ತಿರ್ಬೋದು ಮಕ್ಕಳಿದ್ದವ್ರಿಗೆ. ಅಂದರೆ ಚಿಕ್ಕ ಮಕ್ಕಳಂದರೆ ಇವರಿಗೆ ಅರ್ಥ ಆಗೋದಿಲ್ಲ, ಓದಲಿಕ್ಕೆ ಬರೋದಿಲ್ಲ, ಅದಕ್ಕೆ ಅರ್ಥ ಮಾಡಿಕೊಳ್ಳೋದು ಅಂತ ಗೊತ್ತಾಗೋದಿಲ್ಲ. ಹಾಗೆಲ್ಲ ತುಂಬ ಒಂದು ಇರುತ್ತೆ ನೋಡಿ. ಇಲ್ಲಿ ಎಲ್ಲ ಆಯಿತು, ಎಲ್ಲ ಆಗಿ ನಮ್ಮದು ಟಿಫಿನ್ ಬಾಕ್ಸ್ ಎಲ್ಲ ಮಕ್ಕಳಿಗೆ ರೆಡಿ ಮಾಡಿ, ಬ್ಯಾಗ್ ರೆಡಿ ಮಾಡಿ ಎಲ್ಲ ಹಾಕಿ ಬ್ಯಾಗೆಲ್ಲ ರೆಡಿ ಮಾಡಿದೆ. ಈಗ ನಾನು ಚಿಕ್ಕ ಮಗ ಬಂದ, ನನ್ನ ಕಣ್ಣಿಗೆ ನೀರು ಹಾಕಮ್ಮ. ಅವನಿಗೆ ಒಂದು ದಿನ ಅಮ್ಮನೇ ತಿನ್ನಿಸ್ಬೇಕು, ಒಂದಿನ ಪಪ್ಪನೇ ತಿನ್ನಿಸ್ಬೇಕು. ಅಮ್ಮ ಒಂದಿನ ಅಮ್ಮನೇ ಬೇಕು, ಅಮ್ಮ ನೀನೇ ತಿನ್ನಿಸು. ಇನ್ನೊಂದಿನ ಅಮ್ಮ ಬೇಡ, ಪಪ್ಪನೇ ತಿನ್ನಿಸು. ಅವರದೊಂದು ವಿಚಿತ್ರ ಮಗು ನಂದು, ವಿಚಿತ್ರ ಮಗು ನಂದು. ವಿಚಿತ್ರ ಮಗು ನಂದು. ನೋಡಿ ಇಲ್ಲಿ ನಾನೀಗ ಅವನಿಗೆ ಟಿಫಿನ್ಗೆ ರೆಡಿ ಮಾಡ್ತಿದ್ದೀನಿ, ಸಾಂಬಾರು ಹಾಕ್ತಿದ್ದೀನಿ. ಟಿಫಿನಲ್ಲಿ ಎಲ್ಲ ಮಾಡಿದ್ರೆ ನಾನು ಒಂದು ಥರ ಹಾಕ್ತೀನಿ. ತುಂಬ ಕೆಲಸ ಇರುತ್ತೆ. ಕೆಲವರು ಅಂದರೆ ನಾನು ಲೈವ್ ಮಾಡುವಾಗ ಅಂತಾರೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ, ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಅಂತ. ನೋಡಿ ಜನಗಳೇ, ನಿಮಗೆ ಮನಸ್ಸಿನ ಕೆಲಸ ಎಲ್ಲ ಯಾರು ಮಾಡ್ತಾರೆ ಅಂತ ಕೇಳ್ತಿದ್ದೀರಲ್ವಾ, ಮನೆ ಕೆಲಸಕ್ಕೆ ಇಂಥ ಜನ ಇದ್ದಾರಾ ಹೇಳ್ತಿದ್ದೀರಲ್ವಾ. ನೋಡಿ, ನನ್ನ ಮನೆ ಕೆಲಸ ನಾನೇ ಮಾಡೋದು. ನೀವು ಬರ್ತಾ ಇದ್ದೀರಾ? ಇಲ್ಲ ಅಲ್ವಾ, ನಾನೇ ಮಾಡೋದು ನನ್ನ ಮನೆ ಕೆಲಸ. ಅದು ನೋಡಿ, ಕಷಾಯ ಕೂಡ ರೆಡಿ ಆಯಿತು. ನನ್ನ ಮನೆ ಕೆಲಸ ನಾನೇ ಮಾಡೋದು, ಬೇರೆ ಯಾರು ಮಾಡಲ್ಲ, ಗೊತ್ತಾಯ್ತಾ? ಹಾಂ, ನೀವು ಮನೆ ಕೆಲಸ ಯಾರು ಮಾಡೋದು? ಮನೆ ಕೆಲಸ ಇವಳಿಗೆ ಖಾಲಿ ಲೈವಲ್ಲಿ ಕೂತ್ಕೊಂಡು ಇದು ಮಾಡೋದು ಅಂತೀರಲ್ವ. ಮನೆ ಕೆಲಸ ನಾನೇ ಮಾಡೋದು. ನೋಡಿಕೊಂಡು ಇಲ್ಲಿ ಬಟ್ಟೆ ಒಗ್ಲಿಕ್ಕೆ ಉಂಟು, ಬಟ್ಟೆ ಒಗ್ಲಿ ನೋಡಿ. ಬಟ್ಟೆ ಒಗ್ಲಿಕ್ಕೆ ರೆಡಿ ಮಾಡ್ತಿದ್ದೆ. ಬಟ್ಟೆ ಒಗ್ಲಿಕ್ಕೆ ಉಂಟು, ಅದು ಸ್ವಲ್ಪ ಬ್ಲರ್ಗೆ ಬಂದಿದೆ, ಅದು ಬಟ್ಟೆ ಒಗಿಲಿಕ್ಕೆ ಉಂಟು. ಈಗ ಒಗಿತಿದ್ದೀನಿ. ಬಟ್ಟೆ ಒಗೆಯುವ ಕಾರ್ಯಕ್ರಮವೂ ಇದ್ದೆ. ಎಲ್ಲರಿಗೂ ಒಂದೇ ಥರ ಇರುವುದಿಲ್ಲ ಅಲ್ವಾ.
ಬಟ್ಟೆ ಒಗೆದು ಬಂದಾಗ ನನ್ನ ಮಕ್ಕಳನ್ನ ರೆಡಿ ಮಾಡಬೇಕಲ್ವ, ಮಕ್ಕಳನ್ನ ರೆಡಿ ಮಾಡಿಸಿ ಕೂರಿಸಿದ್ದೀನಿ. ಇನ್ನು ಅವ್ರ ಹತ್ರ ಮಾತು ಕೇಳೋದು, ನಾನು ಹೇಗಿರ್ತೀಯಾ, ಇಂಥ ಕೆಲಸಕ್ಕೆ ಎಕ್ಸಾಮ್ ಚೆನ್ನಾಗಿ ಬರೀತೀಯಾ ಎಲ್ಲ ಕೇಳ್ತೀನಿ, ಪೌಡ್ರೆಲ್ಲ ಹಾಕಿ ಕಲಿಸ್ಕೊಡ್ತೀನಿ, ರೆಡಿ ಮಾಡಿ ಕಲ್ಸಕ್ಕೆ ಕೊಡಬೇಕಲ್ವ, ನಮ್ಮ ಜವಾಬ್ದಾರಿ ಅಲ್ವ ಇದೆಲ್ಲ. ನಿಂದು ರೇಖಾ ಅಂತ ಒಬ್ಬಳು ಬರ್ತಾಳೆ, ರೇಖಾ ನೀನು ಬರ್ತೀಯಾ ಇದನ್ನು ಮಾಡಲಿಕ್ಕೆಲ್ಲ, ನೀನು ಅಂತೀಯಲ್ವ, ಯಾರು ಮಾಡೋದು ಮನೆ ಕೆಲಸ ಮಾಡೋದು, ಇವಳೆಲ್ಲ ಲೈವಲ್ಲಿ ತಿರುಗ್ತಾಳೆ ಅಂತೀಯಲ್ವ, ಇದು ಕೆಲಸ ಎಲ್ಲ ನೀನು ಮಾಡಿದ್ಯಾ ಬಂದು, ಇಲ್ಲ ಅಂದ್ರೆ ನಾನೇ ಮಾಡಬೇಕಲ್ವ, ನನ್ನ ಕೆಲಸ ಇದು. ನೋಡು, ನಾನು ಲೈವ್ ಸ್ಟ್ರೀಮ್ ಮಾಡುವ ದಿನ ಇದು ಮಾಡಿದ್ದು ವೀಡಿಯೋ ಗೊತ್ತಾಯ್ತಾ, ನಾನು ಲೈವ್ ಸ್ಟ್ರೀಮ್ ಮಾಡಿದ ದಿನ ಇದು ವೀಡಿಯೋ ಮಾಡಿದ್ದು, ಯಾಕಂದರೆ ನನ್ನ ವರ್ಕ್ ಉಂಟಲ್ವ, ಯಾವತ್ತೂ ನಾನು ಪೆಂಡಿಂಗ್ ಇಡೋದಿಲ್ಲ. ಯಾಕಂದರೆ ನನ್ನ ವರ್ಕ್ ನಾನು ಸರಿಯಾದ ಟೈಮಲ್ಲಿ ಮಾಡಿ ಮುಗಿಸ್ತೇನೆ. ಯಾಕಂದರೆ ನನಗೆ ಅದು ರೂಢಿ ಉಂಟು ಗೊತ್ತಾಯ್ತಾ. ನಾನು 8 ಗಂಟೆಗೆ ಇದ್ದು ಎಲ್ಲ ಕೆಲಸ ಮಾಡ್ತಿಲ್ಲ. ನಾನೀಗ ಮಕ್ಕಳನ್ನು ಹೊರಡಿಸ್ತಾ ಇದ್ದೀನಿ. ನನಗೆ 2 ಮಕ್ಕಳಿದ್ದಾರೆ, ಆ ಮಕ್ಕಳನ್ನು ಹೊರಡಿಸೋದು ಅದೆಲ್ಲ ನನ್ನ ಧರ್ಮ, ನನ್ನ ಕೆಲಸ. ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀಯಾ? ನನ್ನ ಬಗ್ಗೆ ಯಾಕೆ ನಿನಗೆ ಚಿಂತೆ ಅಂತ ಗೊತ್ತಿಲ್ಲ. ರೇಖಾ ಅಂತ ಒಬ್ಬ ಬರ್ತಾಳೆ, ಮತ್ತು ಚೌಕಿದಾರ, ಅವನಿಗೆಲ್ಲ ನಾನು ಕೆಲಸ ಮಾಡಲ್ಲ, ಗಂಡ ದುಡ್ಡದ್ದು ಅಲ್ಲ, ಎಷ್ಟು ಮನೆಯಲ್ಲಿ ಕೆಲಸ ಇದೆ, ಕೆಲಸ ಮಾಡಲ್ಲ, ಗಂಡ ದುಡ್ಡು ತಿಂತೀರಿ ಅಂತಾರ ಅಂತೀರಲ್ವಾ? ನಾನು ಅನ್ನೋದು ನಿಮಗೆ ಒಂದು ವಿಷಯ, ಇದೆಲ್ಲ ಕೆಲಸ ನಿಂದ ಅಪ್ಪಂದಿರು ಬಂದು ಮಾಡ್ತಾರಾ? ಇಲ್ಲಲ್ವಾ? ನನ್ನ ಕೆಲಸ ನಾನು ಮಾಡ್ತಿದ್ದೀನಿ ಅಲ್ವಾ, ನನ್ನ ಮನೆ ಕೆಲಸ ಇಷ್ಟು ಕೆಲಸ ಇದೆ, ನೀನು ಮಾಡ್ತೀಯಾ ಬಂದು? ಇಲ್ಲಲ್ವಾ? ಮಾಡ್ತೀನಿ ಚೌಕಿದಾರ, ಬಾ ನಾಳೆಯಿಂದ ಕೆಲಸಕ್ಕೆ ಜನ ಆಗಿ ಆಯಿತಾ. ಅದಕ್ಕೆ ಅಂದಿದ್ದು ನಾನು. ಇನ್ನೊಬ್ಬರ ಮನೆ ಬಗ್ಗೆ ಮಾತಾಡುವ ಮೊದಲು ನಿಮ್ಮ ಮನೆಯ ದೋಸೆ ಹೇಗಿದೆ, ತೂತಿದೆಯಾ ಅಲ್ಲ ಸರಿ ಇದೆ ಅಂತ ನೋಡ್ಕೊಳ್ಳಿ. ಇನ್ನೊಬ್ಬರ ಮನೆಯಲ್ಲಿ ಏನು ನಡೀತೆ ಅಂತ ನಾವು ತಿಳ್ಕೊಡಿಯೋದಕ್ಕಿಂತ ನಮ್ಮ ಮನೆಯಲ್ಲಿ ಏನೇನು ನಡೀತಾ ಇದೆ ಅಂತ ಒಂದು ಸರಿ ಯೋಚನೆ ಮಾಡಿ ಮುಂದೆ ಸಾಗಿ. ಆವಾಗ ನೀವು ಜೀವನದಲ್ಲಿ ಅದರ ಉದ್ಧಾರ ಕೂಡ ಆಗ್ತೀರಾ. ನನ್ನ ಮಗ ಜಾನಿ ಎಸ್ ಪಪ್ಪ ಅಂತ ಪದ್ಯ ಹಾಡ್ತಿದ್ದಾನೆ ನೋಡಿ. ಜಾನಿ ಅವನಿಗೆ ಎಕ್ಸಾಮ್ ಇದೆ ಇವತ್ತು. ಜಾನಿ ಎಸ್ ಪಪ್ಪ ಅಂತ ಹಾಡ್ತಿದ್ದಾನೆ. ತುಂಬಾ ಒಂದು ಕ್ಯೂಟ್ ಆಗಿತ್ತು ಅವನ ಒಂದು ಖುಷಿ. ನನಗೆ ಇಬ್ಬರು ಸ್ಕೂಲಿಗೆ ಹೊರಡ್ತಾ ನಿಂತಿರ್ತಾರೆ. ಹೋಗುವಾಗ ಬೇಜಾರಾಗುತ್ತೆ ನನಗೆ, ಯಾಕಂದರೆ ಚಿಕ್ಕ ಮಗು ಅದು ನಂದು. ಆದರೆ ಸ್ಕೂಲಿಗೆ ಹಾಕಿದ್ದೀನಿ ನಾನು. ಚಿಕ್ಕ ಮಗು ಅಂದರು, ಅವನಿಗೆ ಕೊಟ್ಟೆ ನನಗೂ ಕೊಡು ಅಂತ, ನನಗೂ ಕೊಡುವಮ್ಮ, ಅವ್ರಿಗೆ ಕೊಟ್ಟಮ್ಮ, ನನಗೂ ಕೊಡು ಅಂತ ಅವ್ರದ್ದು. ದೊಡ್ಡವನಿಗೆ ಕೊಟ್ಟರೆ ಸಣ್ಣವನಿಗೆ ಕೊಡಬೇಕು, ಸಣ್ಣವನಿಗೆ ಕೊಟ್ಟರೆ ದೊಡ್ಡವನಿಗೆ ಪ್ರೀತಿ ಮಾಡಬೇಕು. ಇಲ್ಲಿ ನೋಡಿ, ಮಕ್ಕಳಿಗೆ ಒಂದು ನಾನು ಇದು ಮಾಡಿಟ್ಟಿದ್ದೀನಿ, ಒಂದು ದುಡ್ಡಿನ ಬಾಕ್ಸ್ ಮಾಡಿಟ್ಟಿದ್ದೀನಿ. ಅದು ಮಕ್ಕಳಿಗೆ ದುಡ್ಡು ಹಾಕಬೇಕು. ಒಬ್ಬನಿಗೆ ನೋಟಿದ್ದು, ಒಬ್ಬನಿಗೆ ಚಿಲ್ಲರಿದ್ದು, ಇಬ್ಬರು ಹಾಕ್ತಾರೆ. ಇಬ್ಬರು ಅದರಲ್ಲಿ ಸಮಪಾಲಾಗಿ ಹಾಕ್ತಾರೆ. ಅವರು ಪಪ್ಪನ ಹತ್ರ ಒಂದು 20-30 ರೂಪಾಯಿ ತಗೊಳ್ತಾರೆ, ಅದಕ್ಕೆ ತುಂಬಿಸಿರ್ತಾರೆ. ಇನ್ನು ಕಷಾಯ ಕೊಟ್ಟು ಇಬ್ಬರಿಗೂ ಒಂದೊಂದು ಲೋಟ ಕಷಾಯ ಅವನು ಕುಡಿದು ಇಲ್ಲಿ ಇಟ್ಟಿದ್ದಾನೆ ನೋಡಿ. ಚಿಕ್ಕವನು ಕಷಾಯ ಕುಡಿತಾನೆ ಅವನು, ಕುಡಿದು ಹೋಗೋದು ಅವನು. ಇನ್ನು ಈಗ ಹೊರಟರು ನೋಡಿ, ಸ್ಕೂಲಿಗೆ ಹೊರಟರು. ಖುಷಿ ನೋಡಿ, ಒಂದೊಂದು ಸರ್ತಿ ಖುಷಿ, ಒಂದೊಂದು ಸರ್ತಿ ಖುಷಿ ಇಲ್ಲ ಅವನಿಗೆ. ಒಂದೊಂದು ಸರ್ತಿ ಖುಷಿಯಾಗಿ ಹೋಗ್ತಾರೆ, ಒಂದು ಸರ್ತಿ ಖುಷಿಯೇ ಇಲ್ಲ. ತಪ್ಪು ಇವತ್ತು ಚುಟ್ಟಿ ಇಲ್ಲೆಲ್ಲ ಬಟ್ಟೆ ಎಲ್ಲ ಬಟ್ಟೆ ಒಗ್ದಾಗಿದೆ ನೋಡಿ. ಬಟ್ಟೆ ಒಗ್ದು ಎಲ್ಲ ಆಗಿದೆ. ಜಲ್ದಿನೇ ಮಾಡಿದೆ ನನ್ನ ಕೆಲಸ. ಇನ್ನೊಂದು ನೆಲ ಒರೆಸ್ಬೇಕು. ಸ್ನಾನ ಮಾಡ್ಕೊಂಡು ಕೂಡ ಬಂದೆ ನಾನು. ಇನ್ನು ನೆಲ ಒರೆಸ್ಬೇಕು. ನೆಲ ಒರೆಸಿ ಬೇಕು. ಮೇಕಪ್ ಅಂತ ಮಾಡ್ತಾರೆ, ನಂದು ಮೇಕಪ್ ನೋಡಿ. ಇಂದಿನ ವಿಡಿಯೋದಲ್ಲಿ ನಾನು ಮೇಕಪ್ ತೋರಿಸ್ತೀನಿ ನಿಮಗೆ. ನೆಲ ಒಂದು ಲೈವ್ ಸ್ಟ್ರೀಮ್ ಮುಗಿಸ್ಕೊಂಡು ಬಂದೆ ನಾನು, ಗೊತ್ತಾಯ್ತಾ. ಲೈವ್ ಸ್ಟ್ರೀಮ್ ಮುಗಿಸ್ಕೊಂಡು ನೆಲವನ್ನು ಒರೆಸ್ತಿದ್ದೀನಿ. ಲೈವ್ ಸ್ಟ್ರೀಮ್ ಮುಗಿಸ್ಕೊಂಡು ಒಂದು ನೆಲ ಒರೆಸಲಿಕ್ಕೆ ರೆಡಿ ಮಾಡ್ತಿದ್ದೀನಿ. ಜನಗಳೇ ಹೀಗೇನಪ್ಪ, ಯಾರ ಜನಗಳ ಬಾಯಲ್ಲಿ ನಾವು ಸಿಗಬಾರ್ದು. ಯಾಕಂತ ಜನಗಳು ಸರಿ ಇಲ್ಲ ಅಂತ ಅನ್ಕೋತೀನಿ ಕೆಲವೊಂದು. ಹೌದೇ ಚೌಕಿದಾರನಂತ ಜನಗಳು ಅಲ್ಲ. ನಮ್ಮನೆ ಚಿಂತೆ ಇವರಿಗೆ ಯಾಕೆ? ಇವ್ರ ಮನೆಯಲ್ಲಿ ಏನು ನಡೀತಿದೆ ಅಂತ ಯಾರಿಗೆ ಗೊತ್ತು? ಇವನ ಮನೆಯ ಹೆಣ್ಮಕ್ಳು ಯಾವ ದಾರಿಯಲ್ಲಿದ್ದರು ಯಾರಿಗೆ ಗೊತ್ತು? ಇನ್ನೊಬ್ಬರ ಬಗ್ಗೆ ಮಾತಾಡ್ತಿದ್ದಾನೆ. ಅವನ ತಂಗಿ ಬಗ್ಗೆ ಮಾತಾಡಿದ್ರೆ ಅವನಿಗೆ ಸಿಟ್ಟು ಬರುತ್ತೆ ಅಂತೆ. ಇನ್ನೊಬ್ಬರ ಹೆಣ್ಮಕ್ಳು ಇಲ್ಲಿ ಕೀಳಾಗಿ ಕಂಡ ಇಂಥವರನ್ನು ಭೂಮಿ ಮೇಲೆ ಇರಬಾರ್ದು ಅಂತವರು ಹೋಗ್ಬೇಕಷ್ಟೇ. ನಾನು ನೋಡಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಬಂದೆ. ಕ್ಲೀನ್ ಮಾಡ್ಕೊಂಡು ಬರುವಾಗ ನಾನು ಸುಸ್ತಾಗಿ ಹೋದೆ.
ಇದೇ ಮನೆ ಅಂದರೆ ಸಣ್ಣ ಮನೆ ಅನ್ಕೋತೀರ, ನೀವು ಅನ್ಕೋಬೋದು ಇಷ್ಟು ಸಣ್ಣ ಮನೆಯಲ್ಲಿ ಕ್ಲೀನ್ ಮಾಡೋದು ಇಷ್ಟು ಸಾಕಾಗುತ್ತಾ ಅಂತ. ಆಗುತ್ತೆ. ಬೆಳಿಗ್ಗೆಯಿಂದ ನಾನು ಕೂರಿಲ್ಲ, ಬೆಳಿಗ್ಗೆಯಿಂದ ನಾನು ತಿಂದಿಲ್ಲ, ಏನೂ ತಿಂದಿಲ್ಲ. ನಾನು ಲೈವ್ ಸ್ಟ್ರೀಮ್ ಕೂಡ ಮಾಡುವಾಗ ಏನೂ ತಿಂದಿಲ್ಲ ನಾನು, ಏಕೆಂದರೆ ನನಗೆ ಮಾರ್ನಿಂಗ್ ತಿನ್ನಲಿಕ್ಕಾಗಲ್ಲ ಅಂತ ತಿನ್ನಲ್ಲ. ಇಡೀ ಮನೆ ಒರೆಸ್ಬೇಕು, ಎಲ್ಲ ಮಾಡಬೇಕು, ಬಟ್ಟೆ ಒಗ್ದೆ, ಬಟ್ಟೆ ತುಂಬಾ ಇತ್ತು, ಸಾಕೇ ಆಗುತ್ತೆ ಅಲ್ವಾ. ಸಾಕಾಗುವಾಗ ಮತ್ತು ಮಕ್ಕಳನ್ನು ಕರ್ಕೊಂಡು ಬರಬೇಕು, ಅದೆಲ್ಲ ಇರುತ್ತೆ ಕೆಲಸ. ನೋಡುವಾಗ ಕಣ್ಣಿಗೆ ಇವಳು ಲೈವ್ ಸ್ಟ್ರೀಮಲ್ಲಿ ಕೂರ್ತಿರ್ತಾಳೆ, ಇವಳಿಗೆ ಬೇರೆ ಕೆಲಸ ಎಲ್ಲ. ಈಗ ನೋಡಿ ಊಟ ಮಾಡ್ತಿದ್ದೇನೆ, ಎಲ್ಲ ಕೆಲಸ ಆದಮೇಲೆ ಊಟ ಮಾಡೋದು ನಾನು. ಎಲ್ಲ ಕೆಲಸ ಆದರೆ ಊಟ ಮಾಡಬೇಕು. ನನಗೆ ಕೆಲಸ ಮಾಡಿದರೆ ಮೊದಲು ಊಟ ಮಾಡಿದರೆ ನಿದ್ದೆ ಬರೋದು, ಅದು ನನಗೆ ಆಗೋದಿಲ್ಲ. ನಾನು ಸೋಮಾರಿತನ ಅಲ್ಲ. ನನಗೆ ಎಲ್ಲ ಕೆಲಸ ಆದಮೇಲೆ ಊಟ ಮಾಡಬೇಕು, ಏನಾದರೂ ಇದ್ದರೆ ತಿನ್ನಬೇಕು. ಇಲ್ಲಿ ಊಟ ಮಾಡ್ತಿದ್ದೀನಿ, ಊಟಕ್ಕೆ ಅದೇ ಟೈಪಲ್ಲಿ ಅನ್ನ ಸಾಂಬಾರು ಮಾಡ್ತಿದ್ದೀನಿ. ಊಟ ಮಾಡ್ತೀನಿ. ಸ್ಕೂಲಿಗೆ ಹೊರಟು ಚಿಕ್ಕವರನ್ನು ಕರ್ಕೊಂಡು ಬಂದಿದ್ದೆ, ಚಿಕ್ಕವನನ್ನು ಕರ್ಕೊಂಡು ಬರಬೇಕು. ಮತ್ತು ಸ್ಕೂಲಿಗೆ ಹೊರಟೆ. ಚಿಕ್ಕವನ್ನ ಮಾಡಬೇಕು, ದೊಡ್ಡವನನ್ನು ಕರ್ಕೊಂಡು ಬರಲಿಕ್ಕೆ ಲೇಟ್ ಉಂಟು. ಚಿಕ್ಕವನನ್ನು ಹೋಗಿ ಕರ್ಕೊಂಡು ಬರಬೇಕು. ಇವಾಗ ಬಟ್ಟೆ ಒಣಗಿಸ್ತಿದ್ದೇವೆ ಉಂಟು, ಬಟ್ಟೆ ಒಣಗಬೇಕು. ಚಿಕ್ಕವನನ್ನು ಕರ್ಕೊಂಡು ಬರ್ತೇನೆ. ನಾನು ಏನ್ಕೊಳ್ಳೋದು, ಬಟ್ಟೆ ಒಣಗಲಿಕ್ಕೆ ಉಂಟಲ್ವಾ ಅಂತ ಅಂದ್ಕೊಂಡೆ. ಬಟ್ಟೆ ಒಣ ಹಾಕಿ ಬರ್ತೀನಿ ಅಂತ, ಅದು ಕೂಡ ಒಣಗಲಿಕ್ಕೆ ಉಂಟು. ಸ್ಕೂಲಲ್ಲಿ ಹೋಗುವಾಗ ವಿಡಿಯೋ ಮಾಡಲ್ಲ ನಾನು, ರೋಡಲ್ಲಿ ಬೇಡ ಸಾಕಿದ್ದು ವಿಡಿಯೋ ಮಾಡಲ್ಲ ಅಂತ ಸೀದಾ ರೆಡಿ ಆಗ್ತಿದ್ದೆ. ಬಂದ ನನ್ನ ಮಗ, ಬಟ್ಟೆ ಒಣಗುವ ವೀಡಿಯೋವನ್ನು ನಾನು ಸ್ಕಿಪ್ ಮಾಡಿದ್ದೇನೆ, ಯಾಕಂದರೆ ತುಂಬ ಲೆಂತೆ ಆಯಿತು. ಅದು ಇನ್ನೊಂದು ಸರ್ತಿ ವೀಡಿಯೋ ಮಾಡ್ತೀನಿ ನೋಡಿ. ಅವನು ವಾಚ್ ಬಂದಿದಂತೆ, ಮಗ ಬಂದ, ಕೃಷ್ಣಗೆ ಬಂದ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೊಂದು ವಿಡಿಯೋದಲ್ಲಿ ಇರ್ತೀನಿ. ಹಾಗೆಯೇ ಒಂದು ಐಕನ್ನು ಕೊಡಿ. ಎಲ್ಲರೂ ವಿಡಿಯೋವನ್ನು ಫುಲ್ ವಾಚ್ ಮಾಡಿ, ಅರ್ಧ ವಾಚ್ ಮಾಡಬೇಡಿ. ನಿಮಗೆ ಕಷ್ಟವಾಗಿರ್ಬೋದು ಅನ್ಕೋತೀನಿ ನಾನು, ಆದರೆ ನಮಗೆ ಲಾಂಗ್ ವೀಡಿಯೋ ಮಾಡಲಿಕ್ಕೆ ಪರ್ಮಿಷನ್ ತುಂಬ ಜಾಸ್ತಿ ಇದೆ. ಯಾಕಂದರೆ ಲಾಂಗ್ ವೀಡಿಯೋ ಮಾಡಿದರೆ ನಮಗೆ ಒಳ್ಳೆಯದು ಅಂತ ನಮಗೆ ಅನಿಸುತ್ತೆ. ನೋಡಿ ನನ್ನ ಮಗ, ನನ್ನ ಪ್ರೀತಿಯ ಕಂದ, ನನ್ನ ಕಂದನನ್ನು ನೋಡಿ, ನನ್ನ ಚಿಕ್ಕ ಕಂದ, ನನ್ನ ಚಿಕ್ಕ ಮಗ, ನನ್ನ ಸ್ಮಾಲ್ ಬೇಟ. ಅವನನ್ನು ನೋಡಿದ್ರೆ ನನಗೊಂದು ಖುಷಿ ನೋಡಿ. ಅವನು ಬಂದು ನನ್ನ ಹತ್ರ ತುಂಬ ಈಗಿನ ಆಗ್ತಿರ್ತಾನೆ. ಊಟ ಮಾಡಿ ಎಲ್ಲ ರೆಡಿಯಾಗಿ ಇನ್ನು ದೊಡ್ಡ ಮಗನನ್ನು ಕರ್ಕೊಂಡು ಹೋಗಬೇಕು ನಾನು. ಅವನಿಗೆ ಬಟ್ಟೆಗೆ ಏನು ಬೇಕಂತ. ಇಲ್ಲಿ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ 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 ಬಾಯ್.